ಎಲ್ಲರಿಗೂ ಆತ್ಮೀಯ ನಮನಗಳು. ತುಳು ಭಾಷೆಗೆ ರಾಜ್ಯದ ಅಧಿಕೃತ ಭಾಷೆಯ ಸ್ಥಾನಮಾನ ಮತ್ತು ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಲು ಅದಕ್ಕಿರುವಂಥ ಅರ್ಹತೆಗಳ ಬಗ್ಗೆ ಸುಧಾನಾ ಕಿಟ್ಟೆಲ್ ಸೆಂಟರ್ನ ಮೂಲಕ ಈ ಹಿಂದೆ ಹೊರತಂದಿರುವಂಥ ಚಾವಡಿ ಚರ್ಚೆ ಎಸಳು 1ರಲ್ಲಿ ಕೆಲವೊಂದು ವಿಚಾರಗಳನ್ನು ಚರ್ಚಿಸಲಾಗಿತ್ತು. ಅದರ ಮುಂದುವರಿದ ಭಾಗವನ್ನು ಎಸಳು 2ರಲ್ಲಿ ತಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಕರ್ನಾಟಕ ರಾಜ್ಯದ ಪಶ್ಚಿಮ ಕರಾವಳಿಯ ಜಿಲ್ಲೆಗಳು ಮತ್ತು ಅದಕ್ಕೆ ತಾಗಿಕೊಂಡಂತೆ ಇರುವ ಕೇರಳ ರಾಜ್ಯದ ಉತ್ತರ ಭಾಗವನ್ನು ತುಳುನಾಡು ಎಂದು ಗುರುತಿಸಲಾಗುತ್ತದೆ. ಇಲ್ಲಿ ಎಲ್ಲ ಜಾತಿ ಮತ್ತು ಜನಾಂಗದವರ ವ್ಯಾವಹಾರಿಕ ಮತ್ತು ಸಂವಹನ ಭಾಷೆ ತುಳು. ಆದರೆ ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದೆಂದು ಗುರುತಿಸಿಕೊಂಡಿರುವಂಥ ತುಳು ಭಾಷೆ ಹಿಂದಿನಿಂದಲೂ ರಾಜಕೀಯವಾಗಿ ಅವಜ್ಞೆಗೆ ಒಳಗಾಗಿರುವಂಥದ್ದು ಕಂಡುಬರುತ್ತದೆ. ತುಳು ಎಂಬಂಥದ್ದು ಜಲವಾಚಿಯಾದ ಶಬ್ದ ಎಂದು ವಿದ್ವಾಂಸರಿಂದ ವಿವರಿಸಲ್ಪಟ್ಟಿದೆ. ಭಾಷೆ, ಜನ ಮತ್ತು ನೆಲ ಇವೆಲ್ಲವೂ ಕೂಡ ಇದೇ ಹೆಸರಿನಿಂದ ಗುರುತಿಸಲ್ಪಟ್ಟಿದೆ. ತುಳುನಾಡು, ತುಳುವ, ತುಳು ರಾಜ್ಯ, ತೌಳವ ದೇಶ, ತುಳು ವಿಷಯ, ತುಳು ದೇಶವೆಂದು ಕರೆಯಲ್ಪಟ್ಟಿದೆ. ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲಿ ಅವಿಭಜಿತ ಕೆನರಾ ಜಿಲ್ಲೆಯನ್ನು ತುಳುನಾಡು ಎಂದು ಕರೆಯಲಾಗುತ್ತಿತ್ತು. ನೇತ್ರಾವತಿ ನದಿ ತೀರದಲ್ಲಿ ಜನವಸತಿಯ ಇರುವಿಕೆಯ ಬಗ್ಗೆ ಅಧ್ಯಯನ ನಡೆಸಿರುವಂಥ ಕರ್ನಾಟಕದ ಖ್ಯಾತ ಇತಿಹಾಸಕಾರರಲ್ಲಿ ಓರ್ವರಾದ ಡಾಕ್ಟರ್ ಆ ಸುಂದರರವರು ತುಳುನಾಡಿನಲ್ಲಿ 10,000 ವರ್ಷಗಳ ಹಿಂದಿನಿಂದಲೇ ಜನವಸತಿ ಇದ್ದಿರುವ ಬಗ್ಗೆ ತಮ್ಮ ಅಭಿಪ್ರಾಯ ನೀಡಿದ್ದಾರೆ. ತುಳು ಭಾಷೆ ಮತ್ತು ತುಳುವ ಜನರಿಗೆ 5,000 ವರ್ಷಗಳ ಹೆಚ್ಚಿನ ಇತಿಹಾಸ ಇದೆ ಮತ್ತು ಇಲ್ಲಿನ ಭಾಷಾ ಸಂಜ್ಞೆಗಳು ಹರಪ್ಪ ಭಾಷಾ ಸಂಜ್ಞೆಗಳಂತೆ ಇವೆ ಎಂದು ಅಮೆರಿಕದ ನ್ಯೂ ಹೆವನ್ಸಿನ ಪ್ರೊಫೆಸರ್ ವಾಲ್ಟರ್ ಪೈರ್ ಎಂಬ ಭಾಷಾ ವಿಜ್ಞಾನಿ ಹೇಳಿದ್ದಾರೆ. ತುಳುನಾಡಿನ ಬಗ್ಗೆ ಪ್ರಾಚೀನ ಉಲ್ಲೇಖ ದೊರಕುವಂಥದ್ದು ತಮಿಳಿನ ಸಂಗಮ್ ಸಾಹಿತ್ಯದಲ್ಲಿ. ಮೈಮಲಿ ಪೆರುಂಪುಣ್ ಚೆಮ್ಮಕೋಶರ್ ತುಳುನಾಡು ಎಂದರೆ ಚಿನ್ನಾಭರಣಗಳಿಂದ ಶೃಂಗಾರಗೊಂಡ ಕೋಶರ್ ಜನಗಳ ತುಳುನಾಡು ಎಂದು ತುಳುನಾಡನ್ನು ಸಂಗಮ್ ಸಾಹಿತ್ಯದ ಕವಿ ಮಾಮುಲ್ಲನಾರ್ ವಿವರಿಸಿದ್ದಾರೆ. ತುಳುನಾಡಿನ ಬಗ್ಗೆ ಮೊದಲ ಮಾಹಿತಿ ಕೊಡುವಂಥ ಶಾಸನವೂ ಕೂಡ ತಮಿಳಿಗೆ ಸಲ್ಲುತ್ತದೆ. ಇಮ್ಮಡಿ ನಂದಿವರ್ಮನ ಪಟ್ಟತ್ತಾಳ್ ಮಂಗಳಂ ಶಾಸನದಲ್ಲಿ ತುಳುನಾಡು ಪಲ್ಲವರ ರಾಜ್ಯಾಡಳಿತದ ಒಂದು ಭಾಗವಾಗಿತ್ತು ಎಂದು ಹೇಳಲಾಗಿದೆ. ಪ್ರಾಚೀನ ಅಳೂಪರ ಕಾಲದಲ್ಲಿ ತುಳು ಸಾಮಂತರು ಬನವಾಸಿ ಮಂಡಳದ ಅಧಿಕಾರಿಗಳಾಗಿ ಗೇರುಸೊಪ್ಪ ಪ್ರದೇಶದಲ್ಲಿ ನೆಲೆಸಿರುವ ಸಾಧ್ಯತೆ ಇದೆ. 14ನೇ ಶತಮಾನದ ಕಾಯ್ಕಿಣಿ ಶಾಸನದಲ್ಲಿ ಅಲ್ಲಿನ ಅರಸರನ್ನು ತುಳು ಅರಸರೆಂದು, ಅವರ ಸೈನ್ಯವನ್ನು ತುಳು ಕಟಕವೆಂದು ಕರೆಯಲು ಮೂಲತಃ ಅವರು ತುಳುವರಾಗಿದ್ದು ಅಥವಾ ಆ ಪ್ರದೇಶ ತುಳುನಾಡಿಗೆ ಸೇರಿದ್ದು ಕಾರಣವಾಗಿರಬೇಕು. ಅಲ್ಲದೆ ಶಾಸನಗಳಲ್ಲಿ ಗೇರುಸೊಪ್ಪೆಯನ್ನು ತುಳುನಾಡಿನ ಪ್ರಸಿದ್ಧ ನಗರವೆಂದು ಉಲ್ಲೇಖಿಸಿರುವುದನ್ನು ಗಮನಿಸಬಹುದೆಂದು ತುಳುನಾಡಿನ ಬಗ್ಗೆ ಅಧ್ಯಯನ ಮಾಡಿರುವಂಥ ಖ್ಯಾತ ಇತಿಹಾಸಕಾರ ಡಾಕ್ಟರ್ ವಸಂತ ಶೆಟ್ಟಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಇದಲ್ಲದೆ ಚುಟು ಕುಲದ ಅರಸರು ಶಾತವಾಹನರ ಮತ್ತು ಕದಂಬರ ಸಾಮಂತರಾಗಿ ತುಳುನಾಡನ್ನು ಆಳಿರುವ ಬಗ್ಗೆ ಇತಿಹಾಸದ ಅಧ್ಯಯನಗಳಿಂದ ತಿಳಿದು ಬರುತ್ತದೆ. ಈ ಎಲ್ಲ ವಿಚಾರಗಳು ತುಳು ನಾಡು ಮತ್ತು ತುಳು ಭಾಷೆಯ ಪ್ರಾಚೀನತೆಯನ್ನು ಎತ್ತಿ ತೋರಿಸುವ ಐತಿಹಾಸಿಕ ಮೂಲಾಧಾರ ಮತ್ತು ದಾಖಲೆಗಳಾಗಿವೆ. ಅಂದರೆ ತುಳು ಭಾಷೆಯು ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಪಡೆಯುವ ಅರ್ಹತೆಯನ್ನು ಹೊಂದಿದೆ ಎಂಬಂಥದ್ದನ್ನು ಈ ಎಲ್ಲ ವಿಚಾರಗಳು ದೃಢಪಡಿಸಿವೆ. ತುಳು ಭಾಷೆ ಲಿಪಿ ಮತ್ತು ಅಂಕೆಗಳನ್ನು ಹೊಂದಿದ್ದು ಅದನ್ನೇ ಮಲಯಾಳಂ ಭಾಷೆಯ ಬರವಣಿಗೆಗೆ ಬಳಸಲಾಯಿತು ಎಂದು ತಿಳಿಯಲಾಗಿದೆ. ಆದರೆ ತುಳು ಲಿಪಿ ಬರವಣಿಗೆಗಳು ತುಳುನಾಡಿನಲ್ಲಿ ಸಾಮಾನ್ಯ ಜನರಿಂದ ಒಂದು ರೀತಿಯಲ್ಲಿ ದೂರವೇ ಉಳಿದಿದ್ದವು. ಏಕೆಂದರೆ ಒಂದು ಭಾಷೆ, ಸಾಹಿತ್ಯ ಅಥವಾ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ ಗಮನಾರ್ಹ ಬೆಳವಣಿಗೆ ಕಾಣಬೇಕಾದರೆ ಅದಕ್ಕೆ ರಾಜಪ್ರಭುತ್ವದ ಕೃಪಾಕಟಾಕ್ಷವಿರಬೇಕು. ರಾಜವಂಶಗಳ ಬೆಂಬಲ ಇಲ್ಲದೆ ಅದರ ಬೆಳವಣಿಗೆ ಸಾಧ್ಯವಿಲ್ಲ. ತುಳು ಭಾಷೆಗೆ ಕೆಲವೊಂದು ಸಾಮಂತ ರಾಜರ ಬೆಂಬಲ ಮಾತ್ರ ಸಿಕ್ಕಿತ್ತು. ಪ್ರಚಲಿತ ದಿನಮಾನದಲ್ಲಿ ಕೂಡ
ತುಳು ಭಾಷೆಯ ಬೆಳವಣಿಗೆ ಬಗ್ಗೆ ಜನಸಾಮಾನ್ಯರ ಹಂಬಲಿಕೆ ಮಾತ್ರ ಹೆಚ್ಚಿದ್ದು, ಪ್ರಭುತ್ವದ ಬೆಂಬಲ ನಿರೀಕ್ಷಿತ ಮಟ್ಟದಲ್ಲಿ ಇನ್ನೂ ಸಿಕ್ಕಿಲ್ಲದಿರುವುದೇ ತುಳು ಭಾಷೆ 8ನೇ ಪರಿಚ್ಛೇದದಲ್ಲಿ ಇನ್ನೂ ಸೇರ್ಪಡೆ ಆಗದಿರುವುದಕ್ಕೆ ಮುಖ್ಯ ಕಾರಣವಾಗಿದೆ. 14ನೇ ಶತಮಾನದ ಹೊತ್ತಿಗೆ ತುಳು ಲಿಪಿಯಲ್ಲಿ ಮಹಾಕಾವ್ಯಗಳು ಬಂದಿರುವಂಥದ್ದನ್ನು ವಿದ್ವಾಂಸರಾದ ವೆಂಕಟರಾಜ ಪುಣಿಚಿತ್ತಾಯ ಬೆಳಕಿಗೆ ತಂದಿದ್ದಾರೆ. ಅರುಣಾಬ್ಜ ಕವಿಯ ತುಳು ಮಹಾಭಾರತ, ದೇವಿ ಮಹಾತ್ಮೆ, ವಿಷ್ಣುತುಂಗನ ಶ್ರೀ ಭಾಗವತ, ಕಾವೇರಿ, ತುಳು ರಾಮಾಯಣಗಳಂಥ ಕಾವ್ಯಗಳು ತುಳು ಸಾಹಿತ್ಯದ ಶ್ರೀಮಂತಿಕೆಯನ್ನು ಅನಾವರಣಗೊಳಿಸಿದೆ. ನಂತರ 1834ರಲ್ಲಿ ತುಳುನಾಡಿನ ಮಂಗಳೂರಿಗೆ ಬಂದಂಥ ಬಾಸೆಲ್ ಮಿಷನರಿಗಳು ಕನ್ನಡದೊಂದಿಗೆ ತುಳು ಭಾಷೆಯ ಸತ್ವವನ್ನು ತಿಳ್ಕೊಂಡು ತುಳು ಭಾಷೆಯ ವ್ಯಾಕರಣ, ನಿಘಂಟುಗಳು, ಪಾಡ್ದನ, ಗಾದೆ ಮಾತುಗಳ ದಾಖಲೀಕರಣಕ್ಕೆ ಕಾರಣರಾದರು. 1841ರಲ್ಲಿ ತುಳು ಭಾಷೆಯ ಮೊದಲ ಕೃತಿಯನ್ನು ಮುದ್ರಣ ಮಾಡಿ ಪ್ರಕಟಿಸಿದ ಬಾಸೆಲ್ ಮಿಷನ್ ಇದರ ವತಿಯಿಂದ ಮುಂದೆ ನಿರಂತರವಾಗಿ ಹಲವು ಕೃತಿಗಳನ್ನು ಪ್ರಕಟಿಸಲಾಯಿತು. ರೆವರೆಂಡ್ ಅಗಸ್ಟ್ ಮ್ಯಾನರ್ ಅವರಿಂದ ತುಳು ನಿಘಂಟುಗಳನ್ನು 1886ರಲ್ಲಿ ಪ್ರಕಟಿಸಲಾಯಿತು ಮತ್ತು ತುಳು ಪಾಡ್ದನಗಳ ಸಂಗ್ರಹ ರೆವರೆಂಡ್ ಜಾನ್ ಜೇಮ್ಸ್ ಬ್ರಿಗೆಲ್ ಅವರ ತುಳು ವ್ಯಾಕರಣ ಗ್ರಂಥಗಳಿಂದ ವಿದ್ವತ್ತಿನ ಪ್ರಕಟಣೆಗಳ ಲೋಕಾರ್ಪಣವಾಯಿತು. ಈ ಸಂಶೋಧನಾ ಕೇಂದ್ರದ ನಾಮಾಂಕಿತದಲ್ಲಿರುವಂಥ ಸುದಾನ ಕ್ಯಾಂಪಸ್ಸಿನಲ್ಲಿ ರೆವರೆಂಡ್ ಕಿಟ್ಟೆಲ್ ಮತ್ತು ಅವರ ಸಹವರ್ತಿ ಮಿಷನರಿಗಳ ಮೂಲಕ 150 ವರ್ಷಗಳ ಹಿಂದೆಯೇ ತುಳು ಸಾಹಿತ್ಯದ ಕೃಷಿಯನ್ನು ಹೇರಳವಾಗಿ ತೆಗೆಯಲಾಗಿದೆ. ತುಳು ಭಾಷೆಯು ದ್ರಾವಿಡ ಭಾಷಾ ವರ್ಗದಲ್ಲಿಯೇ ಪೂರ್ಣವಾಗಿ ಬೆಳೆದಂಥ ಒಂದು ಭಾಷೆ ಹಾಗೂ ವೈಜ್ಞಾನಿಕವಾದ ಭಾಷೆ ಎಂದು ವಿದೇಶಿ ವಿದ್ವಾಂಸರಾದಂಥ ರಾಬರ್ಟ್ ಕಾಲ್ಡ್ವೆಲ್ 1856ರಲ್ಲಿಯೇ ಗುರುತಿಸಿದ್ದಾರೆ. ಇವೆಲ್ಲ ತುಳು ಭಾಷೆ ಮತ್ತು ಸಾಹಿತ್ಯದ ಪ್ರಾಚೀನತೆಯನ್ನು ತಿಳಿಸುತ್ತದೆ ಮತ್ತು ಆ ಮೂಲಕ ರಾಜ್ಯದ ಅಧಿಕೃತ ಭಾಷೆಯ ಸ್ಥಾನಮಾನ ಮತ್ತು 8ನೇ ಪರಿಚ್ಛೇದಕ್ಕೆ ಸೇರಿಸಿಕೊಳ್ಳಲು ಅಗತ್ಯದ ಆಧಾರಗಳು ಆಗಿವೆ ಎಂಬಂಥದ್ದನ್ನು ಸಂಬಂಧಪಟ್ಟವರಿಗೆ ಮರು ನೆನಪಿಸುತ್ತಾ ಸುದಾನ ಕಿಟ್ಟೆಲ್ ಕೇಂದ್ರದ ವತಿಯಿಂದ ಚಾವಡಿ ಚರ್ಚೆ ಎಸಲ್ 2 ಕೊನೆಗೊಳಿಸಿ ಈ ವಿಷಯದ ಉಳಿಕೆ ಭಾಗವನ್ನು ಎಸಲ್ 3ರಲ್ಲಿ ನೀಡುವ ಭರವಸೆಯೊಂದಿಗೆ ತುಳು ಭಾಷೆಗೆ ಅಧಿಕೃತ ಸ್ಥಾನಮಾನ ನೀಡಬೇಕೆಂಬ ಜನಾಂದೋಲನದಲ್ಲಿ ತುಳುವರೆಲ್ಲರೂ ಹೆಗಲು ಕೊಡಬೇಕಾಗಿ ವಿನಂತಿ. ಈ ವಿಡಿಯೋನು ತೂಯಿನ ನಿಕ್ಲೆಗೆ ಪೂರ ಮೋಕೆದ ಸೊಲ್ಮೆಲೆನು ಸಂದಾವೊಂದು ಉಂದೆನು ಬೊಕ್ಕಾತು ಜನಕ್ಕೂ ಪಟ್ಟುಲೆ ಮೆಚ್ಚಲೆ ಬೊಕ್ಕ ಈ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪುಲೆ ಪಂಡದು ನಟ್ಟುನುವೆ.